ಹೇಳಲಾಗಿದೆ? ಇಲ್ಲ, ನಾವು ತಿಳಿಸಿರುವಂಥ ವಿಚಾರ ಸತ್ಯಾಂಶವಿದೆ. ಆ ವಿಚಾರವಾಗಿ ಎಸ್ ಪಿಗೆ ನಾವು ಕೊಡಬೇಕಾಗಿದ್ದಂಥ ಇನ್ಫಾರ್ಮೇಷನ್ ತಲುಪಿಸೋದಕ್ಕೋಸ್ಕರ ಬಂದಿರೋವಂಥದ್ದು. ಬಟ್ ಆದರೆ ಅವರು ಇವತ್ತು ಅನ್ಅವೈಲೇಬಲ್ ಆಗಿದ್ದಾರೆ ಅನ್ನೋದು ವಿಚಾರ ಇವಾಗ ಒಳಗಡೆ ತಿಳಿತು. ನಾವು ಅವ್ರನ್ನೇ ಕಂಡಬೇಕು. ಇದ್ರ ಮೇಲೆ ನಾವು ಯಾವುದೇ ರೀತಿ ಕಮೆಂಟ್ ಯಾರನ್ನ ಒಬ್ಬರನ್ನ ಕರ್ಕೊಂಡು ಬರ್ತೀವಿ ಮತ್ತೆ ಅವರಿಗೆ ಕೊಡಬೇಕು ಅಂತ ಹೇಳಿ ನಾವು ಎಸ್ ಪಿ ವಿಚಾರವಾಗಿ ನಾವು ಅವ್ರನ್ನ ಭೇಟಿ ಮಾಡಬೇಕಾಗಿದ್ದು ಅದೇ ವಿಚಾರವಾಗಿ, ಬೇರೆ ಇನ್ಯಾವುದಕ್ಕೂ ಅಲ್ಲ. ಇದ್ರ ಮೇಲೆ ನಾವು ಇನ್ನೇನು ಹೇಳೋದಕ್ಕಾಗೋದಿಲ್ಲ. ಆ ಪತ್ರ ನಮ್ಮ ಆ ವ್ಯಕ್ತಿಯನ್ನು ಸರೆಂಡರ್ ಮಾಡಿಸ್ತೀವಿ ಅಂತ ಹೇಳಿ, ಇವತ್ತು ಸರೆಂಡರ್ ಮಾಡಿಸ್ತೀರಾ ಅಂತ ಹೇಳಿ ನಾವು ಎಸ್ ಪಿ ಹತ್ರ ಮಾತಾಡಬೇಕಾಗಿರೋ ವಿಚಾರನ ಇವತ್ತು ಎಸ್ ಪಿನ ನೋಡೋದಕ್ಕೋಸ್ಕರ ಬಂದಿರೋಂಥದ್ದು. ಅವ್ರು ಇಲ್ದಿರೋ ಕಾರಣ ನಾನು ನಿಮಗೆ ಅಲ್ಲಿ ಹೇಳ್ದಿರೋಂಥದ್ದನ್ನ ಇಲ್ಲೇನು ನೋ ಕಮೆಂಟ್. ಪತ್ರ ಹೌದು, ಅದು ನಮ್ಮ ಪತ್ರನೇ. ಸೊ ಆ ಪತ್ರ ಅಲ್ಲಿರೋ ವಿಚಾರ ಏನಿದೆ ಆ ವಿಚಾರವಾಗೇನೆ ಎಸ್ ಪಿನ ಭೇಟಿ ಮಾಡಕ್ ಬಂದಿರೋಂಥದ್ದು. ಅದು ಅಲ್ಲದೆ ನಾನು ಇನ್ಯಾವ ಕಮೆಂಟ್ ಪ್ರೊಟೆಕ್ಷನ್ ಕೊಟ್ಟರೆ ಕರ್ಕೊಂಡ್ ಬರ್ತೀರಾ ಅಂತ ಹೇಳಿದ್ರೆ ನೋ ಕಮೆಂಟ್ಸ್. ಥ್ಯಾಂಕ್ ಯು ಸರ್. ಈಗ ಎಸ್ ಪಿ ಸಿಕ್ಕಿಲ್ಲ, ಏನ್ ಮಾಡ್ತೀರಾ ಅಂತ? ಥ್ಯಾಂಕ್ ಯು. ಕೋಆರ್ಡಿನೇಟ್ ಮಾಡ್ತಾ ಇದೀವಿ ಎಸ್ ಪಿ ಜೊತೆ. ಎಸ್ ಪಿ ಜೊತೆನೆ. ಓಕೆ, ನಾವು ಎಸ್ ಪಿ ಅವ್ರ ಜೊತೆನೆ ಮಾತಾಡೋ ಅಂಥದ್ದು, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದೀವಿ. ನೋ ಕಮೆಂಟ್ಸ್. ನಿಮ್ಮ ಹೆಸರು? ಅನ್ನು